ಮಕ್ಕಳ ಹಿತದೃಷ್ಟಿಯಿಂದ ಸ್ಪಂದನ ವಾಹಿನಿ ಸ್ಮಾರ್ಟ್ ಕ್ಲಾಸ್ ಎಂಬ ತರಬೇತಿ ಕಾರ್ಯಕ್ರಮವನ್ನು ಕಳೆದ 4 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದು ರಾಜ್ಯದ ಹಲವೆಡೆಯಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂದಿನಿಂದ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದ್ದು ಸ್ಪಂದನ ವಾಹಿನಿ ಕಚೇರಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ತರಬೇತಿ ಕ್ಲಾಸ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಉಡುಪಿ ಶಾಸಕರಾದ ರಘುಪತಿ ಭಟ್, ಸಿಂಡಿಕೇಟ್ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಮಿಸ್ಟರ್ ಭಾಸ್ಕರ್ ಹಂದೆ, ಉಪನಿರ್ದೇಶಕರಾದ ಮಿಸ್ಟರ್ ಹಿರೇಮಠ್, ಎಂಐಟಿ ಪ್ರೊಫೆಸರ್ ವಾದಿರಾಜ್ ಭಟ್, ಶಿಕ್ಷಕರಾದ ಕೃಷ್ಣಮೂರ್ತಿ, ಸ್ಪಂದನ ವಾಹಿನಿ ಎಂಡಿ ವಿಳಾಸ್ ನಾಯಕ್, ಸ್ಪಂದನ ವಾಹಿನಿಯ ನಿರ್ದೇಶಕರಾದ ಮಿಸ್ಟರ್ ಪಿಜಿ ನಾಯಕ್, ಶ್ರೀಮತಿ ವೀಣಾ ನಾಯಕ್ ಭಾಗಿಯಾಗಿದ್ದು ಸ್ಮಾರ್ಟ್ ಕ್ಲಾಸ್ ತರಬೇತಿ ಶಿಕ್ಷಣದ ಬಗ್ಗೆ ಹಿತನುಡಿಯ ಜೊತೆಗೆ ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಸ್ಮಾರ್ಟ್ ಕ್ಲಾಸ್ ಬಗೆಗಿನ ಚಿಕ್ಕ ತುಣುಕನ್ನು ಅನಾವರಣಗೊಳಿಸಿದ್ದು ಅತಿಥಿಗಳು ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಇನ್ನು ಪ್ರತಿದಿನ ಸಂಜೆ 6 ರಿಂದ 7 ಗಂಟೆಗೆ ಸ್ಮಾರ್ಟ್ ಕ್ಲಾಸ್ ನಡೆಯಲಿದ್ದು ವಿದ್ಯಾರ್ಥಿಗಳು ಅದರ ಅನುಕೂಲವನ್ನ ಪಡೆದುಕೊಳ್ಳಬೇಕು. ಸ್ಪಂದನ ಸ್ಮಾರ್ಟ್ ಕ್ಲಾಸ್ ಎಂಬ ಕಾನ್ಸೆಪ್ಟು 4 ವರ್ಷ ಹಿಂದೆ ಸಿಂಡಿಕೇಟ್ ಬ್ಯಾಂಕಿನ ಒಂದು ಪ್ರಾಯೋಜಕತ್ವದೊಂದಿಗೆ ಪ್ರಾರಂಭ ಆಯಿತು. ಇದು ಪ್ರಾರಂಭ ಆಗಬೇಕಾದ್ರೆ ಒಂದು ಮುಖ್ಯವಾದಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ 4 ವರ್ಷದ ಹಿಂದೆ ಸಿಲೆಬಸ್ಸು ಸ್ಟೇಟ್ ಸಿಲೆಬಸ್ಸನ್ನು ಸೆಂಟ್ರಲ್ CBSE ಸಿಲೆಬಸ್ಸಿಗೆ ಅಪ್ಗ್ರೇಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಡೀ ಸಿಲೆಬಸ್ ಚೇಂಜ್ ಆಯಿತು. ಸಿಲೆಬಸ್ ಚೇಂಜ್ ಆದಾಗ ಅಲ್ಲಿರುವಂಥ ರೂರಲ್ ಏರಿಯಾಸ್ಗಳಲ್ಲಿರುವಂಥ ಟೀಚರ್ಸ್ಗಳಿಗಾಗಲಿ ಅಲ್ಲಿರುವಂಥ ರಿಸೋರ್ಸಸ್ಗಳಿಗಾಗಲಿ ಆ ಸಿಲೆಬಸ್ಸನ್ನು ಕೋಪಪ್ ಮಾಡಿ ಟೀಚ್ ಮಾಡೋ ಅಂಥ ಒಂದು ಕೇಪಬಿಲಿಟೀಸ್ಗಳು ಸ್ವಲ್ಪ ಕಮ್ಮಿ ಇತ್ತು ಮತ್ತು ಆ ಬಗ್ಗೆ ಟ್ರೈನಿಂಗ್ಗಳು ಅಷ್ಟು ಆಗಿರಲಿಲ್ಲ ಆ ಸಮಯದಲ್ಲಿ. ಸೊ ಅದಕ್ಕೋಸ್ಕರ ನಾವು ಸ್ಪಂದನದಿಂದ ಯೋಚನೆ ಮಾಡಿದ್ವಿ. ರಾಜೇಂದ್ರ ಭಟ್ ಅವರ ನೇತೃತ್ವದಲ್ಲಿ ಒಂದು ತಂಡ ಆಯಿತು. 36 ಟೀಚರ್ಸ್ಗಳ ಈ ತಂಡ ಆಗಿನ ಸಿಲೆಬಸ್ಸನ್ನು ನಾನು ಸ್ಪಂದನ ವಾಹಿನಿಗೆ ವಿಶೇಷವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಉಡುಪಿ SLC ಮತ್ತು PUCಯಲ್ಲಿ ಪ್ರತಿ ವರ್ಷ ಪ್ರಥಮ ದ್ವಿತೀಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮಾಡ್ತಾನೇ ಇದೆ. ಇದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕರುಗಳ ಶಿಕ್ಷಣ ಸಂಸ್ಥೆಗಳ ಒಂದು ಪಾತ್ರ ದೊಡ್ಡದಿದೆ, ಶಿಕ್ಷಣ ಇಲಾಖೆಯದ್ದು. ಪ್ರಾಯಶಃ ಸ್ಪಂದನ ವಾಹಿನಿಯ ಪಾತ್ರವು ಇದರಲ್ಲಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಕಳೆದ 4 ವರ್ಷದಿಂದ ಈ ಒಂದು SLCಯ ಒಂದು ಸೈನ್ಸ್, ಮ್ಯಾಥ್ಸ್ ಮತ್ತು ಸೋಷಿಯಲ್ ಇದರ ಬಗ್ಗೆ ಸ್ಪೆಷಲ್ ಕ್ಲಾಸ್ ಕೊಟ್ಟಂಥ ರೀತಿಯಲ್ಲಿ ಎಕ್ಸ್ಪರ್ಟ್ಸ್ಗಳನ್ನು ಕರೆದು ಕೋಚಿಂಗ್ ಕೊಡುವಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ಪಂದನ ಸುದ್ದಿ ವಾಹಿನಿಯವರು ಕರ್ನಾಟಕದ ಹೆಚ್ಚು ಕಡಿಮೆ ಅರ್ಧ ಭಾಗವನ್ನು ಅವರು ಕವರ್ ಮಾಡಿದ್ದಾರೆ. ಇವತ್ತಿನ ದಿನ ಹೆಚ್ಚಿನ ಮನೆಗಳಲ್ಲಿ ಟೆಲಿವಿಷನ್ ಇದ್ದೇ ಇರ್ತದೆ. ವೆದರ್ ಗ್ರಾಮೀಣ ಪ್ರದೇಶ ಆಗಲಿ ಅಥವಾ ನಗರ ಪ್ರದೇಶ ಆಗಲಿ, ಟೆಲಿವಿಷನ್ ಒಂದು ಮೂಲಭೂತವಾದಂಥ ಒಂದು ಅಗತ್ಯತೆ ಅಂತ ಎಲ್ಲರ ಮನೆಯಲ್ಲೂ ಟೆಲಿವಿಷನ್ ಇರ್ತದೆ. ಈ ಒಂದು ಟೆಲಿವಿಷನ್